ಕನ್ನಡ ನಾಡು ನಯನ ಮನೋಹರ ಪ್ರಕೃತಿ ಬೀಡು. ಇತಿಹಾಸ, ಸಂಸ್ಕೃತಿ, ಆಚರಣೆ, ವೈಚಿತ್ರ್ಯಗಳಿಗೆ ಪ್ರಸಿದ್ಧ ನಾಡು. ಹಿರಿಯರಿಂದ ಬಂದ ಸಂಪ್ರದಾಯಗಳು, ವಿಶಿಷ್ಟ ರಚನೆಗಳು, ಪುರಾತನ ಕಾಲದ ವೈಭವಗಳು ಇಂದಿಗೂ ಮೈ ನವಿರೇಳಿಸುತ್ತಿವೆ. ಹಿರಿಯರ ಜ್ಞಾನ ಆದರ್ಶಗಳಿಗೆ ತಲೆಬಾಗುವಂತೆ ಮಾಡುತ್ತಿವೆ. ಇಂತಹ ವೈಚಿತ್ರ್ಯಗಳ ಬಗ್ಗೆ ನೋಡಿದಾಗ ಪೂರ್ವಜರ ಜ್ಞಾನ ಸಂಪತ್ತು, ವಿಸ್ಮಯಗಳ ರಚನೆ ಹಾಗೂ ಅವರ ಕೌಶಲಗಳು ಇಂದಿನ ವಿಜ್ಞಾನ ಯುಗದಲ್ಲಿ ಅಚ್ಚರಿಯನ್ನ ಮೂಡಿಸುತ್ತಿವೆ. ವೀಕ್ಷಕರೇ, ಇಂದು ನಾವು ನಿಮಗೆ ಪರಿಚಯಿಸುತ್ತಿದ್ದೇವೆ ಕರುನಾಡಿನ ಅದ್ಭುತ ವಿಸ್ಮಯ ಲೋಕವನ್ನ. ಪೂರ್ವಜರ ಈ ರಚನೆ ಏಕೆ, ಹೇಗೆ ಎಂಬುದರ ಬಗ್ಗೆ ಕೌತುಕಕಾರಿ ಮಾಹಿತಿಯನ್ನ ಇಂಚಿಂಚು ನಿಮಗೆ ನೀಡುತ್ತಾ ಹೋಗುತ್ತೇವೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ನಮ್ಮ ಪ್ರಯತ್ನಕ್ಕೆ ತಮ್ಮ ಬೆಂಬಲದ ಸೂಚನೆಯಂತೆ ದಯವಿಟ್ಟು ಶೆಣೈ ಕ್ರಿಯೇಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮೀಪದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ. ಸಾಧ್ಯವಿರುವಷ್ಟು ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಸ್ಮಯಕಾರಿ ಸ್ಥಳವನ್ನು, ಅದರ ಮಹಿಮೆಯನ್ನ ನೋಡೋಣ. ಉತ್ತರ ಕನ್ನಡ ಜಿಲ್ಲೆ ಪ್ರಕೃತಿ ಸೌಂದರ್ಯದ ನೆಲೆವೀಡು. ಮೂಡಣ ಸಹ್ಯಾದ್ರಿ ಬೆಟ್ಟಗಳ ಸಾಲು, ಜುಳು ಜುಳು ಹರಿಯುವ ನದಿಗಳು, ನಯನ ಮನೋಹರ ಜಲಪಾತಗಳು, ವನ್ಯಜೀವಿಗಳ ಚಿತ್ತಾರ, ಹಕ್ಕಿ ಪಕ್ಷಿಗಳ ಕಲರವ, ಮುಂಜಾನೆಯ ಮಂಜಿನ ಸೊಬಗು, ಚುಮು ಚುಮು ಚಳಿಯಲ್ಲಿ ನಮಗೆ ನಾವೇ ಕಳೆದು ಹೋಗುತ್ತೇವೆ. ಉತ್ತರ ಕನ್ನಡದ ಸಾಂಸ್ಕೃತಿಕ ರಾಜಧಾನಿ, ಮಲೆನಾಡ ಹೆಬ್ಬಾಗಿಲು, ಜಗತ್ ಪ್ರಸಿದ್ಧ ಮಾರಿಕಾಂಬೆಯ ಪವಿತ್ರ ಸ್ಥಳ, ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಪುಣ್ಯಕ್ಷೇತ್ರ, ಅದೇ ಶಿರಸಿ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಕನ್ನಡ ನಾಡಿನಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ ಶಿರಸಿ 10 ಹಲವು ಕಾರಣಗಳಿಂದಾಗಿ ಪ್ರೇಕ್ಷಕರನ್ನ, ಪ್ರವಾಸಿಗರನ್ನ, ಚಾರಣ ಪ್ರಿಯರನ್ನ, ಸಂಶೋಧಕರನ್ನ ತನ್ನೆಡೆಗೆ ಕೈಬೀಸಿ ಕರೆಯುತ್ತಿದೆ. ಸ್ನೇಹಿತರೆ, ಶಿರಸಿಯಿಂದ ಯಲ್ಲಾಪುರ ರಸ್ತೆಯಲ್ಲಿ 17 ಕಿಲೋಮೀಟರ್ನಷ್ಟು ದೂರ ತೆರಳಿ ಎಡಕ್ಕೆ ತಿರುಗಿದರೆ ಸಿಗುತ್ತದೆ ನಾವು ತಮಗೆ ಪರಿಚಯಿಸುತ್ತಿರುವ ವಿಸ್ಮಯಕಾರಿ ಸ್ಥಳ, ಭೂಲೋಕದ ಕೈಲಾಸ. ಜಠಾಧಾರಿ ಪರಮಶಿವನ ಶಿರದಿಂದ ರಭಸದಿಂದ ಹರಿಯುವ ಗಂಗೆ ಶಾಲ್ಮಲೆಯಾಗಿ ಸಾವಿರ ಸಾವಿರ ಶಿವಲಿಂಗಗಳಿಗೆ ನಿತ್ಯ ನಿರಂತರ ಅಭಿಷೇಕ ಮಾಡುತ್ತಾ ಸಹಸ್ರ ಸಹಸ್ರ ಜನರು ಭಕ್ತಿ ಭಾವದ ತನ್ಮಯತೆಯಲ್ಲಿ ಮಿಂದು ಪುಳಕಿತರಾಗುವಂತೆ ಕೈಬೀಸಿ ಕರೆಯುವ ಕ್ಷೇತ್ರ, ಅದೇ ಶ್ರೀ ಕ್ಷೇತ್ರ ಸಹಸ್ರಲಿಂಗ. ಹೆಸರೇ ತಿಳಿಸುವಂತೆ ಸಾವಿರ ಸಾವಿರ ಲಿಂಗಗಳು, ಕಣ್ಣ ದೃಷ್ಟಿ ಸಾಗುವಷ್ಟು ದೂರ, ಕಿಲೋಮೀಟರ್ನಷ್ಟು ದೂರ ಎಲ್ಲಿ ನೋಡಿದರೂ ಶಿವಲಿಂಗಗಳು. ಇಲ್ಲಿ ಪ್ರಕೃತಿಯೇ ಆಲಯ, ಶಾಲ್ಮಲ ನದಿಯೇ ಗರ್ಭಗೃಹ, ಸಹಸ್ರ ಸಹಸ್ರ ಭಕ್ತರೇ ಪುರೋಹಿತರು. ಮೈಮನ ತಣಿಯುವಷ್ಟು ಮುಟ್ಟಿ ಆರಾಧಿಸಬಹುದು.
ಪೂಜಿಸಬಹುದು, ಸಂತೃಪ್ತಿಯ ಅನುಭವದಲ್ಲಿ ತೇಲಬಹುದು. ಪವಿತ್ರ ಶಾಲ್ಮಲಾ ನದಿಯ ಹರಿವಿನಲ್ಲಿ ಶಿವಲಿಂಗಗಳು, ಅದು ಒಂದೆರಡಲ್ಲ, ಸಾವಿರಾರು. ನದಿಯೇ ದೇಗುಲವಾದ ಕೌತುಕಕಾರಿ ಸಂಗತಿ. ಯಾರು ನಿರ್ಮಿಸಿದರು, ಏಕೆ ನಿರ್ಮಿಸಿದರು ಎನ್ನುವ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗ್ತೇವೆ. ವೀಕ್ಷಕರೇ, ಮಲೆನಾಡಿನ ಹೆಬ್ಬಾಗಿಲು ಶಿರಸಿಯ ಸುತ್ತಮುತ್ತ ಹಿಂದೆ ಸೋದೆ ಅರಸರ ಆಳ್ವಿಕೆ ಇತ್ತು. 1678ರಿಂದ 1718ರವರೆಗೆ ಆಳ್ವಿಕೆ ನಡೆಸಿದ ಸೋದೆಯ ಮೊದಲ ಅರಸ ಅರಸಪ್ಪ ನಾಯಕರಿಗೆ ಸಂತಾನ ಭಾಗ್ಯವಿರಲಿಲ್ಲ. ದೇವರು ಮಕ್ಕಳ ಭಾಗ್ಯ ಕರುಣಿಸಿದರೆ ಶಾಲ್ಮಲಾ ನದಿಯಲ್ಲಿ ಶಿವಲಿಂಗ ಸ್ಥಾಪನೆ ಮಾಡುವೆನೆಂದು ಹರಕೆ ಹೊತ್ತ ಅರಸಪ್ಪ ನಾಯಕ ತನ್ನ ಬೇಡಿಕೆ ಈಡೇರಿದಾಗ ಒಂದೆರಡು ಶಿವಲಿಂಗಗಳನ್ನು ಸ್ಥಾಪಿಸಿದನೆಂಬ ಐತಿಹ್ಯ. ತದನಂತರ ಆಡಳಿತಕ್ಕೆ ಬಂದ ಪರಮ ಶಿವಭಕ್ತ ರಾಜ ಸದಾಶಿವ ನಾಯಕ ಈ ಸ್ಥಳದಲ್ಲಿ ಸಹಸ್ರ ಶಿವಲಿಂಗಗಳನ್ನು ನಿರ್ಮಿಸುತ್ತಾನೆ. ಅದೇ ಸಹಸ್ರಲಿಂಗ. ಶಾಲ್ಮಲಾ ನದಿಯ ಬಂಡೆಗಳ ಮೇಲೆ ನೆಲೆ ನಿಂತ ಶಿವಲಿಂಗಗಳು ಕೈಲಾಸದಿಂದ ಸಾಕ್ಷಾತ್ ಪರಮೇಶ್ವರನೇ ಧರೆಗಿಳಿದಂತೆ ಭಾಸವಾಗುತ್ತದೆ. ಪ್ರತಿ ಶಿವಲಿಂಗಗಳಿಗೂ ಒಂದೊಂದು ನಂದಿ, ಅಲ್ಲಲ್ಲಿ ಹನುಮಂತ, ಗಣೇಶ, ನಾಗರಾಜ ವಿಗ್ರಹಗಳು. ನಿತ್ಯ ನೂರಾರು ಭಕ್ತರು ಶಿವಲಿಂಗಗಳಿಗೆ ಕೈಯಿಂದ ಅಭಿಷೇಕ ಮಾಡುತ್ತಾರೆ. ಶಾಲ್ಮಲಾ ನದಿಯಲ್ಲಿ ಮಿಂದು ಪುನೀತರಾಗುತ್ತಾರೆ. ಪಶ್ಚಿಮ ಘಟ್ಟಗಳ ಒಳ ಸುಳಿಯಿಂದ, ದಟ್ಟ ಅರಣ್ಯದ ಗಿಡಮೂಲಿಕೆಗಳ ಸ್ಪರ್ಶದಿಂದ ಸದಾ ಹರಿಯುತ್ತಿರುವ ಶಾಲ್ಮಲೆ ಮಿಂದರೆ ಪುನೀತರಾಗುತ್ತೇವೆ. ರೋಗ ನಿರೋಧಕ ಗುಣದಿಂದಾಗಿ, ಆಯುರ್ವೇದದ ಅಂಶಗಳಿಂದಾಗಿ ಚರ್ಮ ಸಂಬಂಧಿ ಎಂತಹ ಕಾಯಿಲೆಗಳಿದ್ದರೂ ವಾಸಿಯಾಗುತ್ತದೆ. ಸಂತಾನವಿಲ್ಲದವರು ಸ್ನಾನದಿಂದ ಸಂತಾನ ಭಾಗ್ಯವನ್ನು ಪಡೆಯುತ್ತಾರೆ. ವೀಕ್ಷಕರೇ, ನದಿಯೇ ದೇವಾಲಯ. ಈ ವಿಸ್ಮಯಕಾರಿ ಸಹಸ್ರಲಿಂಗದಲ್ಲಿ ವಿಶಿಷ್ಟ ಆಚರಣೆ, ವಿಶಿಷ್ಟ ಪೂಜೆ. ಚಿಕ್ಕ ಚಿಕ್ಕ ಕಲ್ಲಿನ ಬಿಲ್ಲೆಗಳನ್ನು ಒಂದರ ಮೇಲೊಂದು ಜೋಡಿಸಿ ಶಿವನನ್ನ ಪೂಜಿಸುವುದು. ಈ ರೀತಿ ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ. ಮಳೆಗಾಲದಲ್ಲಿ ನೀರು ತುಂಬಿ ಹರಿಯುವುದರಿಂದ ಶಿವಲಿಂಗಗಳು ಮುಳುಗಿರುತ್ತವೆ. ಆದ್ದರಿಂದ ಬೇಸಿಗೆಯಲ್ಲಿ ನೀವು ತೆರಳಿದರೆ ಮಾತ್ರ ಅನಾಯಾಸವಾಗಿ ದರ್ಶನ ಭಾಗ್ಯ ತಮಗೆ ಸಿಗುವುದು. ಸಮೀಪದಲ್ಲಿ ಸುಂದರ ತೂಗು ಸೇತುವೆ, ಅಸಂಖ್ಯಾತ ವಾನರ ಗುಂಪು, ಅದರ ನಡುವೆ ಪ್ರಕೃತಿಯ ವಿಹಂಗಮ ನೋಟ, ಕೆಳಗೆ ಹರಿಯುವ ಪವಿತ್ರ ಶಾಲ್ಮಲೆ, ನಡುವೆ ಶಾಲ್ಮಲೆಯ ತೋಳ ತೆಕ್ಕೆಯಲ್ಲಿ ಶಿವಲಿಂಗಗಳ ದರ್ಶನ. ಸ್ವಚ್ಛ ಪರಿಸರದಲ್ಲಿ ಒಂದು ಸುಂದರ ತೀರ್ಥಯಾತ್ರೆಯ ಅನುಭವ. ಧರ್ಮ ಏವ ಹತೋ ಹಂತಿ ರಕ್ಷತಿ ರಕ್ಷಿತಃ. ಧರ್ಮವನ್ನ ಯಾರು ನಾಶ ಮಾಡುವನೋ ಧರ್ಮವು ಅವನನ್ನ ನಾಶ ಮಾಡುತ್ತದೆ. ರಕ್ಷಿಸಿದವರನ್ನ ಧರ್ಮವೇ ರಕ್ಷಿಸುತ್ತದೆ. ಧರ್ಮ ರಕ್ಷಣೆ, ಪರಿಸರ ಸಂರಕ್ಷಣೆ ನಮ್ಮ ಕಾಳಜಿಯಾಗಬೇಕು. ಅನಾದಿ ಕಾಲದಿಂದಲೇ ಶ್ರುತಿ ಸ್ಮೃತಿಗಳಿಗೆ ಯುಕ್ತವಾದ
ಧರ್ಮದ ಆಚರಣೆಗೆ ಮೂಲ ಕಾರಣವಾದ ಪರಮ ಪಾವನ ಶಾಲ್ಮಲಾ ನದಿ ತೀರವನ್ನ ಸ್ವಚ್ಛ ಶ್ರದ್ಧಾ ಕೇಂದ್ರವಾಗಿರಿಸೋಣ ಎಂಬ ಧ್ಯೇಯದೊಂದಿಗೆ ಅಲ್ಲಿಗೆ ಭೇಟಿ ನೀಡೋಣ. ಸಹಸ್ರಲಿಂಗಗಳ ರಕ್ಷಣೆ, ಧರ್ಮದ ಸಂರಕ್ಷಣೆ, ಪೂರ್ವಜರ ಧರ್ಮ ಶ್ರದ್ಧೆ, ಆಚಾರ ವಿಚಾರಗಳ ಧೀಮಂತ ಚರಿತ್ರೆ ಮುಂದಿನ ಪೀಳಿಗೆಗೂ ವರ್ಗಾಯಿಸೋಣ. ದೇಹಿ ಎಂದು ಬೇಡುವ ಭಕ್ತರಿಗೆ ಸನ್ಮಂಗಲವನ್ನ ಕರುಣಿಸುವ ಈ ಸಹಸ್ರಲಿಂಗಗಳು ತಮ್ಮೆಲ್ಲರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲೆಂಬ ಸಂಪ್ರಾರ್ಥನೆಯೊಂದಿಗೆ ವಿರಮಿಸುತ್ತಿದ್ದೇವೆ.